ನೈಜ ಘಟನೆಯನ್ನೇ ಆಧರಿಸಿ ವಿಭಿನ್ನವಾಗಿ ತಯಾರಾದ ಪತ್ತೀಸ್ ಗ್ಯಾಂಗ್ ತೆರೆಗೆ ಬರಲು ಸಿದ್ಧತೆ ನಡೆಸಿದೆ. ಆನಂದ್ ಬೋಳಾರ್ ನಿರ್ಮಾಣದಲ್ಲಿ ಹಾಗೂ ಪ್ರೀತಮ್ ಎಂಎನ್ ಅವರ ನೇತೃತ್ವದಲ್ಲಿ ಈ ಪತ್ತೀಸ್ ಗ್ಯಾಂಗ್ ಸಿದ್ಧವಾಗಿದೆ. ಬಹುನಿರೀಕ್ಷಿತ ತುಳು ಚಲನಚಿತ್ರ ಪತ್ತೀಸ್ ಗ್ಯಾಂಗ್ ಆಗಸ್ಟ್ 10ರಂದು ಕರಾವಳಿಯಾದ್ಯಂತ ತೆರೆ ಕಾಣಲಿದೆ. ವಿಶೇಷವೆಂದರೆ ಹಿರಿಯ ನಟ ದಿವಂಗತ ಆನಂದ್ ಬೋಳಾರ್ ಅವರಿಗೆ ಈ ಸಿನಿಮಾ ಸಮರ್ಪಣೆಯಾಗಿಸುವ ನಿಟ್ಟಿನಲ್ಲಿ ಈ ಸಿನಿಮಾ ತಯಾರಾಗಿದೆ. ಮೋಹನ್ ಶೆಣಿ, ಅಜಯ್ ರಾಜ್, ವಿಸ್ಮಯ್ ವಿನಾಯಕ್, ಚಂದ್ರಹಾಸ್ ಉಳ್ಳಾಲ್, ನವ್ಯತ್ ರೈ ಪ್ರಮುಖ ಭೂಮಿಕೆಯಲ್ಲಿದ್ದಾರೆ. ಇನ್ನು ಈ ಕುರಿತು ಮಂಗಳೂರಿನಲ್ಲಿ ಚಿತ್ರತಂಡ ಸುದ್ದಿಗೋಷ್ಠಿ ನಡೆಸಿದೆ. ಚಿತ್ರದ ನಿರ್ದೇಶಕರಾದ ಸೂರಜ್ ಬೋಳಾರ್ ಮಾತನಾಡಿ, ಇನ್ಬಾಕ್ಸ್ ಕ್ರಿಯೇಷನ್ ಬ್ಯಾನರ್ನಡಿಯಲ್ಲಿ ಪತ್ತೀಸ್ ಗ್ಯಾಂಗ್ ಎಂಬ ತುಳು ಸಿನಿಮಾ ಈಗಾಗಲೇ ಸಿದ್ಧವಾಗಿದೆ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಾದ್ಯಂತ ಬಿಡುಗಡೆಗೊಳ್ಳಲಿದೆ ಎಂದು ಹೇಳಿದ್ರು. ಐಕಂದೆ ಕೂಡ ಹಠ ಕಟ್ಟರೆ ಬರಲಿ. ಸೊ ಎನ್ನ ಸಿನಿಮಾ ಎಡ್ಡೆ ಇರ್ತಂದ ಅವು ಅವರು ಪಾಂಡಲ ಜನ ಬರ್ಬೇರೆ. ಸೊ ಎಂಕಲ್ ಐಕಲ ಅವ್ಲ ಆರಡ ಕೇಂದ್ರ ಬೋದು ಜಾ ಬಟ್ ವಿ ಅಂಡರ್ಸ್ಟ್ಯಾಂಡ್. ಸೊ ಎಂಕಲ್ ಅಲಂಕಾರ ರಿಲೀಸ್ ಮಾಡ್ಕೊಂಡಲ್ಲ. ಸೊ ಒರಿ ದಿನ ಕಡೆ ಪುತ್ತೂರು ಪುರ ಒಂದೇ ಥಿಯೇಟರ್ ಅವರು ನಾರ್ಮಲಿ ಅಂಚಿನ ಫೈಟ್ ದಾಲ ಇಜ್ಜಿ ಈ ರೆಡ್ ಸೆಂಟರ್ ಮಾತ್ರ ಎಂಕಲ್ ಮುಂದಿರ್ತದೆ. ಸೊ ವಿ ಕೆಪ್ ದಮ್ ದಾಬಟ್ ಅವು ಸಿನಿಮಾ ಎಡ್ಡೆ ಮಂತೊಂದು ಉಂಡು ಎಂಕಲ್ ನಾನ ರಿಲೀಸ್ ಆಗೋಡು ಹೆಂಗ್ ಗೊತ್ತು ಎಂಕಲ್ ಎಂಚ ಬಾಪು. So ಎಡ್ಡೆ ಮಂಪನ ಸಿನಿಮಾಗೆ ಒರಿ ಅಡ್ಡ ಕೊರೆನೆ ಬಲ್ಲಿ. ಇಟ್ ನೀಡ್ ಟು ಬಿ ಡೂಯಿಂಗ್ ಗುಡ್. ಈ ಸಿನಿಮಾದ ಇನ್ನೊಂದು ವಿಶೇಷವೆಂದರೆ ಈ ಸಿನಿಮಾದಲ್ಲೆಲ್ಲೂ ಕುಡಿತ, ಸಿಗರೆಟ್ ಸೇದುವ ಅಥವಾ ಐಟಮ್ ಸಾಂಗ್ ಕೂಡ ಇಲ್ಲ. ಹೀಗಾಗಿ ಕರಾವಳಿಯ ಎಲ್ಲಾ ಜನರು ಕುಟುಂಬ ಸಮೇತರಾಗಿ ವೀಕ್ಷಿಸಬಹುದಾದ ಚಿತ್ರ ಇದಾಗಿದೆ. ಹಾರ್ಡ್ ವರ್ಕ್ ಭಾರಿ ಕಾನ್ಫಿಡೆನ್ಸ್ ಸಪೋರ್ಟ್ ಮಾಡ್ತಾರೆ. ತುಳಿಕೆ ಬಂತು ತುಳು ಪಿಕ್ಚರ್ ಈ ಥರ ಬೈದಿಲ್ಲ ಅದು ಹಿಡಿದು ನಂಬರ್ 1 ಪಿಕ್ಚರ್ ಖುಷಿ ಅವಳು ತುಳಕ್ಕೆ ನೋಡಿ ಪಿಕ್ಚರ್ ಜೋಶ್ಬಾಯ್ ಭಾರಿ ಖುಷಿ ಆಯ್ತು ಪಿಕ್ಚರ್. ಮಣಿಕಾಂತ್ ಕದ್ರಿ ಈ ಚಿತ್ರಕ್ಕೆ ಸಂಗೀತ ನೀಡಿದ್ದಾರೆ ಎಂದು ಚಿತ್ರ ನಿರ್ಮಾಪಕ ಸೂರಜ್ ಬೋಳಾರ್ ಹೇಳಿದ್ರು. ತುಳು ಭಾಷೆಯಲ್ಲಿ ಪತ್ತೀಸ್ ಅಂದ್ರೆ ವಂಚನೆ ಎಂದರ್ಥ. ಈ ಹಿನ್ನೆಲೆಯಲ್ಲಿ ಈ ಚಲನಚಿತ್ರದ ಕಥಾವಸ್ತು ವಂಚನೆಯ ಸುತ್ತ ಸುತ್ತುತ್ತದೆ ಎಂದು ಹೇಳಲಾಗ್ತಿದೆ. ದೇಶದಲ್ಲಿ ನಡೆದ ನೈಜ ಘಟನೆಗಳನ್ನೇ ಮುಖ್ಯವಾಗಿರಿಸಿಕೊಂಡು ಈ ಸಿನಿಮಾ ಮಾಡಲಾಗಿದೆ. ತಮಿಳುನಾಡು, ಆಂಧ್ರ ಹೀಗೆ ಬೇರೆ ಬೇರೆ ಭಾಗದಲ್ಲಿ ನಡೆದ ನೈಜ ಘಟನೆಗಳ ಕಥಾನಕವನ್ನೇ ಸಿನಿಮಾ ಕಥೆಯಾಗಿಸಿಕೊಳ್ಳಲಾಗಿದೆ. ಹೀಗಾಗಿ ಕರಾವಳಿಯ ಎಲ್ಲಾ ಜನರು ಕುಟುಂಬ ಸಮೇತರಾಗಿ ಈ ಚಿತ್ರವನ್ನ ನೋಡಬಹುದು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.